ಸ್ಯಾಂಡಲ್ವುಡ್ನಲ್ಲಿ ಪ್ರಯೋಗಾತ್ಮಕ ಸಿನಿಮಾಗಳ ಮೂಲಕ ಗುರುತಿಸಿಕೊಂಡಿರುವ ನಿರ್ದೇಶಕ ದಯಾಳ್ ಪದ್ಮನಾಭನ್ ಈಗ 9ನೇ ದಿಕ್ಕು ಎನ್ನುವ ಚಿತ್ರವನ್ನು ನಿರ್ದೇಶನ ಮಾಡಿದ್ದು ಲೂಸ್ ಮಾದ ಯೋಗಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ದಯಾಳ್ ನಿರ್ದೇಶನದ ಈ ಸಿನಿಮಾ ಕೂಡ ಪ್ರಯೋಗಾತ್ಮಕ ಸಿನಿಮಾವೇ ಆಗಿದ್ದು ಪ್ರೇಕ್ಷಕರಿಗೆ ಒಂದು ವಿಭಿನ್ನ ಅನುಭವ ಕೊಡಲು ನಿರ್ದೇಶಕರು ಸಜ್ಜಾಗಿದ್ದಾರೆ. ಈ ಚಿತ್ರದ ಪ್ರಮುಖ ಆಕರ್ಷಣೆ ಅಂದ್ರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಧ್ವನಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದ್ರೆ ಆ ಸಿನಿಮಾಗೆ ಒಂದು ಆನೆಬಲ ಇರುತ್ತೆ. 1 ವರ್ಷದ ಹಿಂದೆಯೇ ಈ ಚಿತ್ರಕ್ಕೆ ದರ್ಶನ್ ಅವರು ವಾಯ್ಸ್ ಓವರ್ ಕೊಟ್ಟಿದ್ರು. ಆ ಬಳಿಕ 9ನೇ ದಿಕ್ಕು ಸಿನಿಮಾ ದರ್ಶನ್ ಅವರ ಧ್ವನಿಯ ಬಗ್ಗೆ ಎಲ್ಲಿಯೂ ಪ್ರಚಾರ ಆಗಿರಲಿಲ್ಲ. ಈಗ ಅವರ ಸಿನಿಮಾದ ಆರಂಭ ಮತ್ತು ಅಂತ್ಯದ 2 ಘಟನೆಗಳನ್ನು ಹೇಳುವ ವಿಡಿಯೋವನ್ನು ದಯಾಳ್ ಪದ್ಮನಾಭ್ ಬಿಡುಗಡೆ ಮಾಡ್ತಿದ್ದಾರೆ. 9ನೇ ದಿಕ್ಕು ವಿಶಿಷ್ಟ ಸ್ಕ್ರೀನ್ ಪ್ಲೇಯುಳ್ಳ ಸಿನಿಮಾ ಆಗಿದೆ. ಪ್ರತ್ಯೇಕ 2 ಘಟನೆಗಳ ಮಧ್ಯೆ ನಡೆಯುವ ಕಥೆ ಇದಾಗಿದೆ. 2 ಘಟನೆಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಸಿನಿಮಾ ಮಾಡಿದ್ರೆ ಹೇಗಿರುತ್ತೆ ಎನ್ನುವ ಕಲ್ಪನೆ ಬಂತು. ಅದನ್ನು ಆಧರಿಸಿ ಸಿನಿಮಾ ಮಾಡಿದ್ದೇನೆ. ಈ ಕಥೆಗೆ ಒಂದು ತೂಕ ಬರಬೇಕು ಅಂದ್ರೆ ಅದಕ್ಕೆ ದೊಡ್ಡವರ ಧ್ವನಿ ನೀಡಬೇಕು. ಅದಕ್ಕಾಗಿ ದರ್ಶನ್ ಸರ್ ಅವರನ್ನು ಕೇಳಿಕೊಂಡೆ. ಅವರು ಶೂಟಿಂಗ್ ವೇಳೆ ಬಿಡುವು ಸಿಕ್ಕಾಗ ಬಂದು ಧ್ವನಿ ನೀಡಿದ್ರು. ಅದೇ ವಿಡಿಯೋವನ್ನು ಜನವರಿ 9ನೇ ತಾರೀಕಿನಂದು ಬಿಡುಗಡೆ ಮಾಡುತ್ತಿದ್ದೇವೆ ಎಂದು ನಿರ್ದೇಶಕ ದಯಾಳ್ ಪದ್ಮನಾಭ್ ತಿಳಿಸಿದ್ದಾರೆ. ಆರಂಭ ಮತ್ತು ಅಂತ್ಯ ಈ 2 ಘಟನೆಗಳನ್ನು ಹೇಳುವ ವಿಶಿಷ್ಟ ವಿಡಿಯೋ ಸಿನಿಮಾದಲ್ಲಿ ಇರುತ್ತೆ. ಅದಕ್ಕೆ ಪೆನ್ಸಿಲ್ ಸ್ಕೆಚ್ ಬಳಸಿ ಹಕ್ಕಿ ಮತ್ತು ಬೇಟೆಗಾರನ ಕಲ್ಪನೆಯನ್ನಿಟ್ಟುಕೊಂಡು ಅನಿಮೇಷನ್ ಟಚ್ ನೀಡಲಾಗಿದೆ. ಈ ವಿಡಿಯೋಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಧ್ವನಿ ನೀಡಿದ್ದು ಅದನ್ನು ಹೊಸ ವರ್ಷಕ್ಕೆ ದರ್ಶನ್ ಹಾಗೂ ಲೂಸ್ ಮಾದ ಅವರ ಅಭಿಮಾನಿಗಳಿಗೆ ಉಡುಗೊರೆಯಾಗಿ ನೀಡಲು ನಿರ್ದೇಶಕ ದಯಾಳ್ ಪದ್ಮನಾಭ್ ಮುಂದಾಗಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.